ಏಪ್ರಿಲ್ 1 ಏರಿಕೆಯಾಯಿನ ತುಟಿ ಬತ್ತೇನು 2021 ಮುಟ್ಟ ತಡೆ ಮಲ್ತಿನವು ಕೊರೋನಾ ವೈರಸ್ ಪುದರಡು ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ಮಲ್ತಿನವು ಬೀಡಿ ಕಾರ್ಮಿಕರಿಗೆ ಲಾಕ್ಡೌನ್ ಪರಿಹಾರ ಕೊರಂದೆ ಉಪ್ಪುನಿ ಈ ಮಾತಾ ವಿಷಯದ ಬಗೆಟ್ ಕೋಟೆಕಾರ್ ಸರ್ಕಲ್ ಬೀಡಿ ಲೇಬರ್ಸ್ ಯೂನಿಯನ್ ವತಿರ್ದು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ತೋಕೋಡು ಬಸ್ ಸ್ಟ್ಯಾಂಡ್ ಕೈತಳ್ಳು ಅಂಗಾರ ನಡಪಾಯರು. ಅವಿರ್ದ ಬೊಕ್ಕ ತೊಕ್ಕೋಡು ನಾಡ ಕಚೇರಿಡು ಉಪ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಕೊರಿಯರು. ಈ ಪೊರ್ತು ಪಾತೇರ್ನ ಸೌತ್ ಕೆನರಾ ಬೀಡಿ ಫೆಡರೇಷನ್ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಬಿ ಬಾಲಕೃಷ್ಣ ಶೆಟ್ಟಿ ನಮನ ಆಳೊಂದುಪುನ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಜನಸಾಮಾನ್ಯರನ ಕಷ್ಟನು ಪರಿಹಾರ ಮಲ್ಪಂದೆ ಕಾರ್ಪೊರೇಟರ್ ಬೊಕ್ಕ ಬಂಡವಾಳ ಶಾಹಿಲೆಗೂ ಸಗಾಯ ಮಲ್ತೊಂದುಂಡು. ರೈತರಿನ ಸಮಸ್ಯೆ ಎಪಿಎಂಸಿ ಕಾನೂನು ತಿದ್ದುಪಡಿ ಭೂ ಸುಧಾರಣೆ ಕಾನೂನಿಗೂ ಸುಗ್ರೀವಾಜ್ಞೆ ಕನತದ ಜನವಿರೋಧಿಯಾದ ಬೇಲೆ ಮಲ್ತೊಂದುಂಡು. ಬೀಡಿ ಕಾರ್ಮಿಕರಿಗೆ ಏಪ್ರಿಲ್ 1 ಕೊರೊಡಿತ್ತಿನ ತುಟಿ ಬತ್ತೇನು ಮಾಲಕೆರು ಕೊರೊಂದಿಚ್ಚೇರು. ಕಾರ್ಮಿಕರನ ಹಕ್ಕನ್ನು ಒಯ್ಪನ ಬೇಲೆನು ಸರ್ಕಾರ ಮಲ್ತೊಂದು ಪಡೆ ತೆರಿಪಾಯರು. ಕಾರ್ಮಿಕ ಬಂಧುಲ ನಂಗೆ ಮಾತ್ರ ಗೊತ್ತಿತ್ತಲಕ್ಕನೆ ಇನಿ ಕೊರೋನಾ ಬಂದಂಚಿನ ಮಹಾ ಸಾಂಕ್ರಾಮಿಕ ಕಾಯಿಲೆ ಇನಿ ಇಡೀ ಜಗತ್ತಿಡೆ ಭಾರಿ ಮಲ್ಲ ರೀತಿಡಿನಿ ಪರಡೊಂದುಂಡು. ಈ ಒಂದು ಕಾಯಿಲೆ ನಮ್ಮ ಜೀವಮಾನೋಡು ನಮ್ಮ ಕೂತಿಜ ಚರಿತ್ರೆಯನ್ನು ತೂನಾಗ 1918ನೇ ಇಸ್ವಿಡೆ ಪ್ಲೇಗ್ ಬಂದಂಚಿನ ಮಹಾಮಾರಿ ಸಾಂಕ್ರಾಮಿಕ ರೋಗ ಬರ್ತದೆ. ಆ ಕಾಯಿಲೆ ಲಕ್ಷಾಂತರ ಜನ ಹಾನಿ ಸಹಿತದಂಚಿನ ಒಂದು ಚರಿತ್ರೆಯನ್ನು ನಮ್ಮ ತೋಂದಿಲ್ಲ. ರೈತ ಬೊಕ್ಕ ನಂಗೆ ಇಂಚಿನ ಕಾಯಿಲೆ ನಮ್ಮ ಜಗತ್ತಿಡೆ ದೇಶೋಡಿ ಇನಿ ಬೈದಿಜಿ ಅವ ಇಂಚಿನ ಕಾಯಿಲೆಡಿ ಇನಿ ಈ ಒಂದು ಕೊರೋನಾ ಪಂಪಂಚಿನ ಮಹಾ ಸಾಂಕ್ರಾಮಿಕ ಕಾಯಿಲೆಡೆ ಜಗತ್ತಿಡಿ ಲಕ್ಷಾಂತರ ಜನ ಇನಿ ಅದನ್ನ ಪ್ರಾಣನು ಕಳೆಗೊಂಡಿರು. ಇನ್ನಿಲ್ಲ ಕಲೆ ಹೊಂದಿಲ್ಲೇರು. ದಿನಕ್ಕೂ ದಿನ ಸಾವಿರಾರು ಕಟ್ಲೆ ಜನ ಇನ್ನಿಲ್ಲ ಸಹ್ಯೊಂದಿಲ್ಲೇರು. ಮಾತ್ರ ಇನಿ ಕೋಟ್ಯಾಂತರ ಜನಕ್ಕೂ ಇನಿ ಈ ಕಾಯಿಲೆ ನರಳೊಂದುಲ್ಲೇರು. ಹಾಸ್ಪಿಟಲ್ ಇಡೆ ಹತ್ತನಂಡ ಇಲ್ಲಡೆ ನರಳೊಂದಿಲ್ಲೇರು. ಅತೀವ ಕಷ್ಟನು ಪಡೆಯೊಂದು ಪುನಂಚಿನ ಪೊರ್ತು ಅವಾಗ ಇನಿ ಈ ಒಂದು ಪೊರ್ತುಡು ಆಯ್ತೊಟ್ಟಿಗೆ ಈ ಜಗತ್ತದ ಈ ದೇಶದ ಜನಸಾಮಾನ್ಯರು ಆರ್ಥಿಕವಾಯಿನ ಮಲ್ಲ ರೀತಿಯ ಕಷ್ಟ ನೀನು ಅನುಭವಿಸಿದ್ರೆ ಒಂದು ಮೈಟ್ ಬೇಲಜ್ಜಿ ಒಂದು ಮೈಟ್ ಬೇಲೆಗೆ ಪೋರ್ ಹಾಪುಜಿ ಕಾರ್ಖಾನೆಯಲ್ಲಿ ಬಂದಾತನೇ ಜನಕ್ಕುಲ್ಲ ಕೈಟ್ ಕಾಸಿಜ್ಜಿ ಇಂಚಿನ ಒಂದು ಕಠಿಣವಾಯಿನ ಪರಿಸ್ಥಿತಿನೇ ಎದುರಿಸೊಂದು ಪುನಗ ಲೇ ಪೊರ್ತುಡು ನಮ್ಮ ದೇಶದ ಈ ಒಂದು ಕೊರೋನಾ ಬಂಪಂಚಿನ ಮಹಾ ಕಾಯಿಲೆಗೆ ಇನಿ ನಮ್ಮ ವೈದ್ಯರನಕ್ಕಲು ನರ್ಸಿನಕ್ಕಲು ಅಂಚನೆ ಆಶಾ ಕಾರ್ಯಕರ್ತೆಯರು ವಿವಿಧ ನೆಟ್ ಬೇಲ ಮನ್ಪಂಚಿನ ಜನಕ್ಕಲಿನಿ ಲಕ್ಷಾಂತರ ಜನಕ್ಕಲಿನಿ ತನ್ನ ಪ್ರಾಣದ ಹಂಗನ್ನು ತೊರೆದೀನಿ ಈ ಒಂದು ಕಾಯಿಲೆದ ಮತ್ತೊಡು ಜನಕ್ಕುಲ ಸೇವೆಯನ್ನು ಮಂತೊಂದಿಲ್ಲೇರು. ಅವ ಇನಿ ಅಂಚಿನ ಜನಕ್ಕಲೇನು ಮಾತ ನಮ್ಮ CITU ನಮ್ಮ ಅಭಿನಂದಿಸಿದ ಒಟ್ಟಿಗೆ ಇನಿ ನಮ್ಮನ್ನು ಆಳುನಂಚಿನ ಸರ್ಕಾರ ಇನಿ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರ ಇನಿ ದಾನೆ ಮಲ್ತೊಂದುಂಡು ಜನಕ್ಕುಲ್ಲ ಈ ಒಂದು ಕಷ್ಟದ ಪೊರ್ತುಡು ಅಕಲ ಸಂಕಷ್ಟವನ್ನು ಪರಿಹಾರ ಮಾಡ್ತದೆ. ಅಕಲಿಗೆ ಧೈರ್ಯ ತುಂಬುಡ ಏನಂಚಿನ ಇನಿ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರ ಈ ಒಂದು ಪೊರ್ತುಡ್ಲ ಅಕುಲಿನಿ ಅಕಲ ನೀತಿ ಹಂಚಿನುಂಡು ಈ ದೇಶದ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬಂಡವಾಳಗಾರರಿಗೆ ಸಹಾಯ ಮಲ್ಪಂಚಿನ ನೀತಿ ಹಂಚಿನುಂಡು
ಅವೇನು ಇನ್ಯಾಕುಲು ಮುಂದರಿಸೊಂದು ಪೋಂದೆ ನಮ್ಮ ಇನಿ ತೂವೊಂದುಲ್ಲ ಬಂದುಲೆ ಇನಿ ಈ ಒಂಜಿ ಕೊರೋನಾಗೆ ಸಂಬಂಧಪಟ್ಟದೆ ಮಾರ್ಚ್ 22 ದಿಂಚ ಇನಿ ಸುಮಾರು 4 ಹಂತದ ಲಾಕ್ಡೌನ್ ಘೋಷಣೆ ಮಾಡ್ತಾರೆ. ಈ ಲಾಕ್ಡೌನ್ ಘೋಷಣೆ ಮಲ್ಪನಾಗ ಅವೇ ರೀತಿಯ ಆಲೋಚನೆ ಮಲ್ಪಂದೆ ಜನಕ್ಕಳ ಸಮಸ್ಯೆದ ಬಗ್ಗೆ ಚಿಂತನೆ ಮಲ್ಪಂದೆ ಇನಿ ಏಕಪಕ್ಷೀಯವಾದ ಸರ್ಕಾರ ಇನಿ ಇಂಚಿನ ಲಾಕ್ಡೌನ್ ಮಾಡ್ತದೆ ನನಾತಿ ನಮ್ಮ ಜನಕ್ಕಳನ್ನು ವಿಪರೀತವಾದ ಕಷ್ಟಗೂ ಸಿಲ್ಕಾದ್ರೆ ನಮ್ಮ ಇನಿ ತೂವೊಂದಿಲ್ಲ. ಅವಾಗ ಈ ಸಂದರ್ಭಡು ಕೇಂದ್ರ ಪಕ್ಕ ರಾಜ್ಯ ಸರ್ಕಾರಗಳು ಇನ್ನೊಂದು ನಾಟಕವನ್ನು ಗೊಬ್ಬೇರೆ ಇನಿ ಸಾವಿರಾರು ಕೋಟಿ ರೂಪಾಯಿದ ಪ್ಯಾಕೇಜ್ಗಳನ್ನು ಪ್ರಕಟಣೆ ಮಾಡ್ತಾರೆ. ಕೇಂದ್ರ ಸರ್ಕಾರ ಇರುವ ಲಕ್ಷ ಕೋಟಿ ರೂಪಾಯಿದ ಪ್ಯಾಕೇಜ್ ಘೋಷಣೆ ಅಂಜನೆ ರಾಜ್ಯ ಸರ್ಕಾರ ಇನಿ ಹಲವಾರು ಸಾವಿರ ಕೋಟಿ ರೂಪಾಯಿದ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ನೆಟ್ಟೆ ಈ ದೇಶದ ಹೆಣ್ಪುರ ಜನಕ್ಕಳಿಗೆ ಜನಸಾಮಾನ್ಯರಿಗೆ ಬಡವರಿಗೆ ಅವೇ ರೀತಿಯ ಇಜ್ಜಿ ಪರಿಹಾರ ಇಜ್ಜಿ ಇನಿ ಕೆಲವೇ ಜನ ಕಟ್ಟಡ ಕಾರ್ಮಿಕರಿಗೆ ಇನಿ ಒಂತೆ ಕಾಸು ಕೊಡ್ತಿರಂದ ಅಕ್ಕಳನ್ನ ಇನಿ ಹೆಂಚಿನ ಅಕ್ಕನ ಕಲ್ಯಾಣ ಮಂಡಳಿದ ಕಾಸನ್ನು ಕೊಡ್ತಿರತ್ತಂದೆ ಸರ್ಕಾರದ ಕಾಸಿನ ಇನ್ಯಾಕಲು ಕೊಡ್ತಿದ್ದಾರೆ. ಅಪ್ಪ ಇಂಚಿನ ಸಂದರ್ಭಡು ಇನಿ ಈ ಕಾಸು ಇನಿ ಓಡಿಪೋಣೊಂದು ನಮ್ಮ ತುಂಡ ಇನಿ ಈ ದೇಶದ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈ ದೇಶದ ಬಂಡವಾಳಗಾರರಿಗೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಈ ದೇಶದ ಬಂಡವಾಳಗಾರರಿಗೆ ಐನಿನಿ ಅಕ್ಕಲಿಗಿನಿ ರಿಯಾಯಿತಿದಲ್ಲೇ ಕೊಡಿನಿ ಪಟದಿನ ನಮ್ಮ ಇನಿ ತೋಂದಿಲ್ಲ ಆಯ್ತು. ಒಟ್ಟಿಗೆನೆ ಇನಿ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರಗಳು ಈ ಕಷ್ಟದ ಕಾಲಡು ಜನಕ್ಕುಲು ಇನಿ ಭಾರಿ ಸಮಸ್ಯೆಯಲ್ಲಿ ಎದುರಿಸಿದ ಕಾಲಡು ಇನಿ ಅಕ್ಕುಲು ಇನಿ ಹಲವಾರು ವರ್ಷದಿಂಚ ತ್ಯಾಗ ಬಲಿದಾನ ಮಾಡ್ತದೆ ಅಕ್ಕುಲು ಪಡೆಯುವಂಚಿನ ಕಾನೂನು ಲೆಂಚಿನಂಡು ಆ ಕಾನೂನಿನ ತಿದ್ದುಪಡಿ ಮಾಡ್ತೊಂದಿಲ್ಲೇರಿ ಇನಿ ಸುಗ್ರೀವಾಜ್ಞೆ ಕನೊಂದಿಲ್ಲೇರಿ ಸುಗ್ರೀವಾಜ್ಞದ ಮೂಲಕ ಜನಕ್ಕುಲ್ನ ಕಾನೂನ್ಲೇನಿ ಇನಿ ఆయన ಕಸಿಯುನ ಅಂಚಿನ ఆయన ದೆಪ್ಪುನ ಅಂಚಿನ ಪ್ರಯತ್ನ ನೀನು ಮಾಡ್ತೊಂದಿಲ್ಲೇರಿ ಈಗಲೇ ಗೊತ್ತು ನೀನೇ ಕಾರ್ಮಿಕ ಕಾನೂನಿಗೆ ಹಲವಾರು ತಿದ್ದುಪಡಿಯನ್ನು ಕನ ಇದ್ದಾರೆ. ಇನಿ ಮುಖ್ಯವಾದ ಇತೇ ಮೇಲೆ ನಮ್ಮ ಸ್ವಾಗತವಂತನ ವಿಲಾಸಿನ ಕಪಂಡಿರಿ ತುಟ್ಟಿ ಭತ್ತೆ ಸುಮಾರು 70 ಕೈಗಾರಿಕೆಗೆ ವರ್ಷಕ್ಕೂ ಪ್ರತಿ ವರ್ಷದ ಬೆಲೆ ಏರಿಕೆಗೆ ಅನುಸಾರವಾದ ತುಟ್ಟಿ ಭತ್ತೆ ಜಾರಿಯಾವಂತನು ಒಂದು ಸರ್ಕಾರ ಕೊಡ್ತೀನತ್ತೆ ಈ ದೇಶಡು ಬೆಲೆ ಏರಿಕೆಲು ಆ ಒಂದು ಪುನಗ ಜನಕ್ಕಳಿಗೆ ಜೀವನ ಪರಿಸ್ಥಿತಿ ನಿರ್ವಹಣೆ ಮಲ್ಪರ ಸಾಧ್ಯ ಪುನಗ ಎಂಕ್ಲೆಗೆ ಪ್ರತಿ ವರ್ಷ ಮಜೂರಿ ಏರಿಕೆ ಆಪುಜಿ ಅಪಗ ಎಂಕ್ಲೆಗೆ ಈ ಜೀವನಾವಶ್ಯಕ ತುಟ್ಟಿ ಭತ್ತೆಯನ್ನು ಕೊರಡು ಬಂದಿದ್ದು ಕಾರ್ಮಿಕ ವರ್ಗ ಹೋರಾಟ ಮಾಡ್ತಿದ್ದೆ ಒಂದನ 5 ಹತ್ರ ಪ್ರತಿ ವರ್ಷಲ ಒಂಜಿ 10 ರೂಪಾಯಿ ಅಥವಾ ಒಂಜಿ 15 ರೂಪಾಯಿ 1 ರೂಪಾಯಿ ಈ ರೀತಿ ಡಾಕ್ಲೆಗೆ ಏರಿಕೆ ಆವಂದಿತ್ತದೆ. ಆಂಡ ಈ ಸಂದರ್ಭಡು ಇನಿ ಕೇಂದ್ರ ಪಕ್ಕ ರಾಜ್ಯ ಸರ್ಕಾರದಕ್ಕೂ ದಾನವಂತರು ಪಂಡ ಇನಿ ಮಾಲೀಕ ವರ್ಗಕ್ಕೂ ಸಹಾಯ ಆಪ್ಲೆಕ್ಕ ಮನಮಲ್ಲ ಕಂಪನಿದಕ್ಕಲೇ ಸಹಾಯ ಆಪ್ಲೆಕ್ಕ ಅಕ್ಕುಲು ಇನಿ ಮನವಿ ಕೊಡ್ತೇರೆ ದಾನೆ ಮನವಿ ಕೊಡ್ತೇರೆ ಪಂಡ ಎಂಕ್ಲೆಗೆ ಕೋವಿಡ್-19 ಹತ್ರ ಎಂಕ್ಲ ಕೈಗಾರಿಕೆ ಬಾರಿ ಕಷ್ಟಡುಂಡು ಐಕೆ ಎಂಕ್ಲೆ ಸರ್ಕಾರ ರಿಯಾಯಿತಿ ಕೊರಡು ಬಂದಿದೆ ಮನವಿನ ಅಕ್ಕುಲು ಕೊಡ್ತೇರೆ. ಆಂಡ ಸರ್ಕಾರ ಐತೊಟ್ಟಿಗೆ 4 ತಿಂಗಳು ಈ ತುಟ್ಟಿ ಭತ್ತೆಯನ್ನು ಮುಂದೂಡಿಸೋಡು ಬಂಡಲೆ ಕೊಡು ಅಕ್ಕುಲು ಮನವಿ ಕೊಡ್ತೇರೆ. ಆಂಡ ಕರ್ನಾಟಕ ಸರ್ಕಾರ ಇನಿ ಬಾರಿ ಪೇಪರ್ ಇನಿ ಪ್ರಚಾರ ಕೊರ್ಪಂಚನ ಈ ಸರ್ಕಾರ ಎಂಕುಲು ಭಾರಿ ಸಹಾಯ ಮಾಡ್ತಾ ಸರ್ಕಾರ ಇನಿ 1 ವರ್ಷಗೂ 70 ಕೈಗಾರಿಕೆದ ತುಟ್ಟಿ ಭತ್ತೆನೆ 1 ವರ್ಷಕ್ಕೆ ಮುಕ್ಕಲು ಜನ್ನಿನ ಕುಲ್ಕೇಂದಿನಿ 4 ತಿಂಗಳಿಗೂ ಅಣ್ಣ ಮುಕ್ಕಲು 1 ವರ್ಷಕ್ಕೂ ರಿಯಾಯಿತಿ ಕೊಡ್ತೇವೆ. ಬೈನಿ ದಾನೆ ಅಂಡಿ 70 ಕೈಗಾರಿಕೆ ಬೆನ್ಪುರಂಚಿನ ಕೋಟ್ಯಾಂತರ ಜನಕ್ಕಳಿಗಿನಿ ಅಕ್ಲೆಗೆ ಒಂಜಿ ತಿಂಗಳೊಂಜಿ 10 ವಾರಡೊಂಜಿ ಇದು ಕಾಸು ತಿಕ್ಕುನಲ್ಲ ಇನಿ ಪೋಪುರಂಚಿನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇನಿ ನಮ್ಮ ತೂಪ ಈ ಕೊರೋನಾದ ಸಂದರ್ಭಡು ಬೆಲೆ ಏರಿಕೆ ದಿನ ಜಾಸ್ತಿ ಆಗುಂಡು, ಬಸ್ ದರ ಹೆಚ್ಚಾಗುಂಡು, ದಿನಸ ಸಾಮಗ್ರಿಗೆ ಇನ್ನು ಜಾಸ್ತಿ ಆಗುಂಡು. ಅಪ್ಪ ಅಂದೇನು ಮಾತ್ರ ಜನಕ್ಕಳಿಗಿನಿ ಸರಿದೂಗಿ ಸರೈನಿ ಸಾಧ್ಯ ಪರಿಸ್ಥಿತಿ ಉಪ್ಪನಾಗ ಈ ರೀತಿ ನೀನು ತುಟ್ಟಿ ಭತ್ತೆಯನ್ನು ಬೀಸ್ ಮಾಡಿದರೆ ನಮ್ಮ ಜಿಲ್ಲೆಡೆ ಬೀಡಿ ಕೈಗಾರಿಕೆ ವಿಲಾಸಕ್ಕೆ ಬಂದರೆ ಬೀಡಿ ಕೈಗಾರಿಕೆ ಪ್ರತಿ ವರ್ಷಲ ಇನಿ ತುಟ್ಟಿ ಭತ್ತೆ ಇನಿ ಹಾಕ್ಲೆ ತಿಕ್ಕನಾಡ ಒಂಜಿ 10 ರೂಪಾಯಿದ ಕಾಸಕ್ಲೆ ಹೆಚ್ಚಾಗಿರ್ತದೆ.
ಆಂಡ ಇನಿ ಏಪ್ರಿಲ್ ಒಂಜೆಡ್ದು ಕೊರಡಾಯಿನ ತುಟ್ಟಿ ಬತ್ತೇನೆ ಮುಲ್ತ ಜಿಲ್ಲದ ಬಿಡಿ ಮಾಲೀಕರು ಕೊರ್ತಿದ್ದಾರೆ ಕೊರ್ತಿದ್ದಾರೆ ಬಂಡ ಎಂಕುಲು ಸರ್ಕಾರಕ್ಕೂ ಮನವಿ ಕೊರ್ತಾ ಆಯ್ದ ಹತ್ರ ಎಂಕುಲು ಒಂದು ಕಾಪಲೆ ಬಂಪಲೆ ಕೊಡಪನಂದಿದ್ದಾರೆ ಅವ ರೈತ ವಿರುದ್ಧವಾದ ಮುಲ್ಪ ನಮ್ಮ CITU ಕೆಂಬಾಟದ ಸಂಘಟನೆ ತೀವ್ರವಾಯಿನಂಚಿನ ಹೋರಾಟನು ಇನ್ನು ಲೇಬರ್ ಇಲಾಖೆದ ಎದುರು ಪಾಟ್ನಾಗ ಜೂನ್ ತಿಂಗಳಾಕಲು ಜಾರಿ ಮಲ್ತದೆ ಮುಲ್ತ ಗಣೇಶ್ ಬಿಡ್ದಾಕಲು ಬೇತೆ ಬಿಡ್ದಾಕಲು ಮಾತಾಕಲು ಕೊರಿಯರೆ ಆಂಡ ಕೊರಂಡಲ ಸರ್ಕಾರದ ಆದೇಶ ಬತ್ತನೆ ಎಂಜಿನ ಬಣ್ಣಂಡ ಒಂದು ವರ್ಷಕ್ಕೆ ನಿಕ್ಲೆ ರಿಯಾಯಿತಿ ಬಿಡ್ತಾವನ್ಪಲೆ ಕೊಡು ಆದೇಶ ಬತ್ತಿ ಬೆಟ್ಟಿಗೆನೆ ಮುಕ್ಲಿನಿ ಆಯ್ನ ಪಿರದೇ ಇದೆ ಮಾತದನ್ನಕ್ಕುಲ್ಲ ಪಿರದೇ ತಿರುತ ವಿರುದ್ಧವಾದೆ ನಮ್ಮ ಇನಿ ಹೋರಾಟ ಮಲ್ತನ ಪರಿಣಾಮವಾದೆ ಇನಿ ಕೊಡ್ತೇರೆ ಮುಕ್ತ ದನ್ನಿನಕ್ಕಲು ಇನಿ ಇನ್ನು ಜಾರಿ ಮಲ್ಪವನ್ಪಂಚಿನ ಆಶ್ವಾಸನೆಯನ್ನು ಕೊಡ್ತೇರೆ ಭಾರತ್ ಬೀಡ್ದಕ್ಕಲು ಗಣೇಶ್ ಬೀಡ್ದಕ್ಕಲು ಇನಿ ಹಕ್ಕಲು ಜಾರಿ ಮಾಡ್ತೇರೆ ನಮ್ಮ ಹೋರಾಟದ ಫಲವಾದ ಇನಿ ಜಾರಿ ಮಾಡ್ತೇರೆ ಬಾಕಿದ ಬೀಡ್ದಕ್ಕಲ್ಲ ಕೊರ್ಪವನ್ಪಲೆ ಕೊಡು ಆಶ್ವಾಸನೆಯನ್ನು ಕೊಡ್ತೇರೆ ಆಂಡ ಸರ್ಕಾರದ ಆದೇಶ ಅಂಚನುಂಡು ಈ ಆದೇಶ ಅಂಚನೆ ಉಂಡು ಇಂದು ಆದೇಶ ಪಿರದೇ ಇದ್ದೇನೆ ಒಂದು ವರ್ಷ ಇನಿ ಅವೇನು ಪಿರಪಾಡ್ನಂಚಿನ ಆದೇಶನು ಇನಿ ಹಾಕಲು ಪಿರದೇ ಇದ್ದೇನೆ ಅವನ್ನೆತ ಪರಿಣಾಮ ಇನಿತಾನೆ ನಮ್ಮ ರಾಜ್ಯದ ಎಲ್ಪತ್ತಾಜಿ ಕೈಗಾರಿಕೆ ಪೆಂಪುನ ಕಾರ್ಮಿಕರಿಗೆ ಇನಿ ಕಾನೂನು ಪ್ರಕಾರ ಕೊರಡೊಂದಿಜ್ಜಿ ನಮ್ಮ ಇನಿ ಬೀಡಿ ಮಾಲೀಕರ ನಡಾಯಿ ಮಂತದೆ ರಿಯಾಯಿತಿ ಹಿಡಿದೆತ್ತು ಲೆಕ್ಕ ಆತನೆ ಕಾನೂನದ ಹಕ್ಕು ನೀನಿ ಕಸಿವಿನಂಚಿನ ಪ್ರಯತ್ನ ಇನಿ ಕರ್ನಾಟಕ ಸರ್ಕಾರ ಇನಿ ಮಂತೊಂದುಂಡು ಅವಾಗ ಇಂದು ಆ ನ್ಯಾಯ ಬಂದ್ಬಿಟ್ಟು ನಮ್ಮ ಇನಿ ಪ್ರಶ್ನೆ ಇನಿ ಮಲ್ಪಡಾಪುಂಡು ಆಯ್ತ ಒಟ್ಟಿಗೆನೆ ಇನಿ ಸರ್ಕಾರ ಕಾರ್ಮಿಕರನ್ನ ಕಾನೂನು ನಮ್ಮ ಇನಿ ತೂಪ ಮೇ 1 ಕಾರ್ಮಿಕ ದಿನಾಚರಣೆ ನಮ್ಮ ಆಚರಣೆ ಮಲ್ಪ ನಮ್ಮ ಇಡೀ ಜಗತ್ತದ ಕಾರ್ಮಿಕರೇ ಮಾನವರಿಗೆ 8 ಗಂಟೆದ ಬೇಲೆ 8 ಗಂಟೆದ ವಿಶ್ರಾಂತಿ 8 ಗಂಟೆದ ನಿದ್ರೆ ಮಲ್ಪಂಚಿನ ಒಂದು ನಿಯಮನು ಜಾರಿ ಕನೈದೇರ್ನಂಡ ಇನ್ನು ಮಾಲೀಕರಿಗೆ ಅನುಕೂಲ ಆಪನ ಲೆಕ್ಕ ಇನ್ನು 10 ಗಂಟೆದ ಬೇಲೆಗೆ ಕಾನೂನು ಮಲ್ತೊಂದುಲೇರೆ 8 ಗಂಟೆದ ಬೇಲೆ ಎಂದೆತ್ತದೆ 10 ಗಂಟೆ ಬೇನಡು ಇನಿ ದನ ಒಂದುಂಡು ಇನಿ 2 ಶಿಫ್ಟದ ಬದಲು ಇನಿ 3 ಶಿಫ್ಟ್ ಒಂದುಂಡು ನೇಡ್ದಿನಿ ಹಲವಾರು ಜನ ಬೇಲೆ ಕಲೆ ಹೊಡೆದಿಲ್ಲೇರೆ ಅವಾಗ ಈ ಒಂದು ಕಾನೂನು ಇನಿ ದಪ್ಪರೆ ಬೋರ್ಡ್ನ ಪ್ರಯತ್ನ ನೀನು ಮಲ್ತೊಂದಿಲ್ಲೇರೆ ಮಾತೆತ್ತು ಬಂದರೆ ಇನಿ ದುಂಬೊಂಜಿ ಕಾನೂನು ಎತ್ತಿನ ನಮ್ಮ ಕಾರ್ಮಿಕ ವರ್ಗದ ಹೋರಾಟದ ಆಚರಣೆ 100 ಜನರದು ಮಿತ್ತಿತ್ತಿನ ಕೈಗಾರಿಕೆಲು ಐನ ಅಲಕ್ಕಾದ ಬಂದ್ ಮಲ್ಪೊಂದಿತ್ತು ನಾಂಡ ಐಕ್ ಕಾನೂನು ಡಾಕು ಪರ್ಮಿಷನ್ ದೇತ ನೋಡು ಆಂಡ ಈ ಸರ್ಕಾರ ಇನಿ ಆ ಕಾನೂನುಗಳ ತಿದ್ದುಪಡಿ ಮಾಡ್ತದೆ ಆ 300 ಜನರದು ತಿರ್ತಿತ್ತು ನಾಂಡ ಐಕ್ ಇನಿ ಪರ್ಮಿಷನ್ ದೇತ ನೋಡಿದ್ದಿಜ್ಜಿ ಆ ಪೊರ್ತುಡ್ಲ ಇನಿ ಮಾಲೀಕ ವರ್ಗಗೂ ಕಾರ್ಖಾನೆಯಲ್ಲಿ ಬಂದ್ ಮಲ್ಪೋಲಿ ನಮ್ಮ ತೂಪ ಎಲ್ಲೆಲ್ಲ ಕಾರ್ಖಾನೆ ಕರೆಂಟ್ದ ಕಾರ್ಖಾನೆಲು ಅಥವಾ ಎಲ್ಲೆಲ್ಲ ಶಾಪಿಂಗ್ಲು ಮಾತು ಉಂಡು ಇಂಚಿನ ಮಾತು ಕೈಗಾರಿಕೆನೆ ಇನಿ ಹಾಕ್ಲಿಕ್ಕೆ ಆ ಸಂದರ್ಭಡ್ಲ ಕಾರ್ಮಿಕರಿಗೆ ಒವೇ ರೀತಿದ ಹಕ್ಕನ್ನು ಕೊರಂದೆ ಬಂದ್ ಮಲ್ಪಂಚಿನ ಹಕ್ಕನ್ನು ಇನಿ ಕೊಡ್ತೇವೆ ಮಾತ್ರ ಹಲವಾರು ಕಾರ್ಮಿಕ ಕಾನೂನುಲಗಿನಿ ತಿದ್ದುಪಡಿ ಕರೊಂದು ಪೇರು ನಾಂಡ ಇನಿ ಕಾರ್ಮಿಕ ವರ್ಗ ಇನಿ ಮನ್ಪಂದುಕುಲರ ಅಪ್ಪಜಿ ಅಂದು ಇನಿ ಕೊರೋನಾ ಒಂಜಿ ಸಾಂಕ್ರಾಮಿಕ ಕಾಯಿಲೆ ಇನಿ ಜನಕ್ಲೆಗೆ ಪೋಡಿಗೊಂಡಿನಿ ನಂಕಿನಿ ಪಬ್ಲಿಕ್ ಆದ ಒವೇ ಕಾರ್ಯಕ್ರಮ ಆಪಜಿ ಇನಿ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಇನಿ ಕೊರ್ಪುಜೇರೆ ಇನಿ ಒಂಜಿ ಮಲ್ಲ ರೀತಿದ ಪ್ರತಿಭಟನೆ ಮಾಡ್ತದೆ ಸರ್ಕಾರಕ್ಕೂ ಇನಿ ಐನು ವಿರೋಧ ಮಲ್ಪುಗ ಬನ್ನಗೈನಿ ಆ ಒಂದು ನಂಚಿನ ಪರಿಸ್ಥಿತಿ ಉಂಡು ಅವ ಇಂಚಿನ ಒಂಜಿ ಪರಿಸ್ಥಿತಿ ಇನಿ ಸರ್ಕಾರ ಆಪದಕ್ಲನ ಬಡವರನ್ನ ಜನಸಾಮಾನ್ಯರನ್ನ ಸಮಸ್ಯೆಲೆಗಿನಿ ತೀರಾ ವಿರುದ್ಧವಾಗಿ ನಂಚಿನ ನೀತಿ ನಿರ್ದೇಶನೊಂದುಲ್ಲೇರಿ ಮಾತ್ರ ಬಂದರೆ ಇನಿ ನಮ್ಮ ತೂಪ ರೈತರನ್ನ ಸಮಸ್ಯೆ ಇನಿ ಸುಗ್ರೀವಾಜ್ಞಕನ ಒಂದುಲ್ಲೇರಿ ಇನಿ APMC ಕಾನೂನುಗೂ ಇನಿ ತಿದ್ದುಪಡಿ ಕನ ಇದ್ದಾರೆ ಆ ಮಾತ್ರತ್ತೆ ಭೂ ಸುಧಾರಣೆ ಕಾನೂನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಜನತೆ ವರ್ಷ ಹೋರಾಟ ಮಾಡ್ತದೆ ಈ ರಾಜ್ಯಡು ಒಂದು ಭೂ ಸುಧಾರಣಾ ಕಾನೂನು ಜಾರಿ ಆಗ್ತದೆ ಆ ಭೂ ಸುಧಾರಣಾ ಕಾನೂನುಗಳ ಇನಿ ಸುಗ್ರೀವಾಜ್ಞದ ಮೂಲಕ ತಿದ್ದುಪಡಿ ಮಾಡ್ತದೆ ಇನಿ ಎಂಕುಲು ಭಾರಿ ಅನುಕೂಲ ಅಂತ ಲೆಕ್ಕ ಪಂದಿಲ್ಲ ಅವ ಇಂಚಿನ ಜನವಿರೋಧಿ ಆಯ್ನ ನೀತಿಲೆ ನೀನು ಕನ್ನಡಗ CITU ಕೆಂಬಾವುಟ ಇನಿ ಇತರ ಕಾರ್ಮಿಕ ಸಂಘಟನೆಗಳು ಖಂಡಿತವಾದ ಮನ್ಪಂದೆ ಕೊಲ್ಲೆರ ಆಪಜಿ ದುಂಬುದ ದಿನಕ್ಲೆಡೆ ನಮ್ಮ ತೀವ್ರವಾಯಿನಂಚಿನ ಹೋರಾಟಕ್ಕೂ ನಮ್ಮ ಜಪ್ಪಡಾಪುಂಡು
ಹೋರಾಟಕ್ಕೆ ಪೋಡಾಪುಡು ಐದಾತ್ರ ಬಂದ್ರೆ ಈ ಒಂದು ಪರಿಸ್ಥಿತಿ ಇನಿ ನಮ್ಮ ರಾಜ್ಯ ಫೆಡರೇಷನ್ ತೀರ್ಮಾನವಂತಿತ್ತು ಇಡೀ ಮಾತು ಬೀಳಿದ ದಿಪ್ಪೋದ ಎದುರುಡು ಈ ನಮ್ಮ ಪ್ರತಿಭಟನೆ ಮಲ್ಪಡು ಏರೇರು ತುಟ್ಟಿ ಮತ್ತೆ ಕೊರ್ತಿಜರ ಅಗಲ ಕಂಪಿಂದ ಎದುರು ನಮ್ಮ ಪ್ರತಿಭಟನೆ ಮಲ್ಪಡು ಬಂದಿದೆ ನಮ್ಮ ಕರೆ ಕೊಡ್ತಿತ್ತು ಅಂಡ ಇನಿ ಬೀಡಿ ಮಾಲೀಕರು ಜಾರಿ ಮಲ್ತೀನಿ ಹಿಡ್ದ ಹತ್ರ ನಮ್ಮ ಇನಿ ಮುಲ್ಪ ಇನಿ ಸರ್ಕಾರಗೂ ಮನವಿನಿ ಕೊರೋದಿಲ್ಲ ನಮ್ಮ ಬೇಡಿಕೆ ಈ ಒಂದು ಜನವಿರೋಧಿ ಆಯ್ನ ಸರ್ಕಾರದ ಕಾನೂನು ಹೆಚ್ಚಿಕೊಂಡು ಆಯ್ನ ಬಿರುದ ಕೊಡು ನಮ್ಮ ಇನಿ ಬೇಡಿಕೆ ಈ ಬೇಡಿಕೆ ಈಡೇರಿನಟ್ಟ ನಮ್ಮ ಹೋರಾಟವನ್ನು ದುಂಬುಕುನ ಪಂಡಿತು ಈ ಸಂದರ್ಭಡು ಪಾತೆರೆ ಅವಕಾಶ ಕೊರ್ನ ನಿಕ್ಲೆ ಮಾತೆರೆಗಳ ಎನ್ನ ಕೃತಜ್ಞತೆ ಸಲ್ಲಿಸೋದನ್ನ ಪಾತ್ರನು ಡಿವೈಎಫ್ಐ ಉಳ್ಳಾಲ ವಲಯ ಅಧ್ಯಕ್ಷರು ಅಶ್ರಫ್ ಕೇಸಿರೋಡು ಪಾತೆರೊಂದು ಬಾಕಿದ ಸಂಘಟನೆಗಳಿಗೆ ಕೊರ್ಲಕ ಕೊರೋನಾ ಪರಿಹಾರ ನಿಧಿ ಬೀಡಿ ಕಾರ್ಮಿಕರಿಗೆ ಕೊರಡು ಮಾಲಕರು ಆಯ್ನಾತ್ ಬೇಗ ಬೀಡಿ ಕಾರ್ಮಿಕರಿಗೆ ತುಟಿ ಬತ್ತೇನ್ ಕೊರಡು ಬೀಡಿ ಕಾರ್ಮಿಕರಿಗೆ ನ್ಯಾಯ ಒದಗಾವು ನಡೆಮುಟ್ಟ ತಂಗ್ಳು ಹೋರಾಟ ದುಂಬರಿ ಸಾವು ಮಾಡಿ ತಿಳಿಪಾಯರು. ಇವತ್ತು ಜನ ಎಲ್ಲರೂ ಸಮಸ್ಯೆಯಲ್ಲಿರಬೇಕಾದ್ರೆ ಬೀಡಿ ಕಾರ್ಮಿಕರು ಇನ್ನೊಂದು ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಸರ್ಕಾರ ಕೆಲವರಿಗೆ ಪರಿಹಾರವನ್ನು ಕೊಟ್ಟಿದೆ. ಕೋವಿಡ್ ಕಾಲದಲ್ಲಿ ಆಟೋ ಚಾಲಕರಿಗೆ 5,000 ರೂಪಾಯಿ ಕೊಡ್ತು, ಕ್ಷೌರಿಕರಿಗೆ 5,000 ರೂಪಾಯಿ ಕೊಡ್ತು, ಅಗಸರಿಗೆ 5,000 ರೂಪಾಯಿ ಕೊಡ್ತು. ಆದರೆ ಸಂಘಟಿತವಾಗಿ ಹಲವಾರು ಸಮಯಗಳಿಂದ ಸಂಘಟಿತವಾಗಿದ್ದುಕೊಂಡ್ರು ಹೋರಾಟವನ್ನು ಮಾಡ್ತಿದ್ರು. ಏನು ಈ ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ, ಇವರ ಒಂದು ಕಪಿಮುಷ್ಟಿಗೆ ಸಿಲುಕಿ ನರಳುತ್ತಿರುವಂತಹ ಬೀಡಿ ಕಾರ್ಮಿಕರಿಗೆ ಸರ್ಕಾರ ಯಾವುದೇ ಒಂದು ಕೋವಿಡ್ ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಬೀಡಿ ಕಾರ್ಮಿಕರು ಯಾರು ಬೀಡಿ ಕಾರ್ಮಿಕರು ಕೋಟ್ಯಾಧೀಶ್ವರ ಆದವರು ಅಂತಿಲ್ಲ, ದುಡಿಮೆಯ ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವಂಥವ್ರು. ಬೀಡಿ ಕಾರ್ಮಿಕರ ತಾಯಂದಿರ ಕಷ್ಟವನ್ನು ಅವರಿಗೆ ಗೊತ್ತು. ನಾವು ನೋಡಿದ್ದೇವೆ, ನಮ್ಮ ತಾಯಿ ಬೆಳೆದು ಬಂದಿದ್ದು ಬೀಡಿ ಕಟ್ಟಿಯೇ. ಇವತ್ತು ಏನು ದೊಡ್ಡ ದೊಡ್ಡ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಶ್ರೀಮಂತರಿದ್ದಾರೆ, ಇವರ ಮನೆಯ ಒಂದು ತಲೆಮಾರಿನ ಹಿಂದಕ್ಕೆ ನೋಡಿದರೆ ಅವರ ಮನೆಯಲ್ಲಿ ಬೀಡಿನಿಂದಲೇ ಅವರ ಜೀವನ ಸಾಗಿಸಿದಂಥವ್ರು. ಇವತ್ತು ಇಲ್ಲಿ ಆಸ್ಪತ್ರೆ ಕಟ್ಟಿರುವಂಥ ಕಣಚೂರು ಮೋಣ ಇರ್ಬೋದು, ಇಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಇವರ ತಾಯಿ ಬೀಡಿ ಕಟ್ತಿದ್ದಂಥವ್ರೆ. ಇವರೆಲ್ಲರೂ ಬೆಳೆದು ಬಂದಿದ್ದು ಬೀಡಿಯ ಹಣದಿಂದಲೇ. ಆದರೆ ಇವತ್ತು ಅದೇ ತಾಯಂದಿರು ಅದೇ ರೀತಿಯ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಒಂದು 13-14 ರೂಪಾಯಿ ತುಟ್ಟಿ ಭತ್ಯೆಗಾಗಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ. ಕೋವಿಡ್ ಸಂಕಷ್ಟದ ಮುಂದಿಟ್ಕೊಂಡು ಅದನ್ನು ತಡೆಯುವಂತಹ ವ್ಯವಸ್ಥೆ. ಇದಕ್ಕೇನನ್ಬೇಕು? ಮಾತೆತ್ತಿದ್ರೆ ಬೀಡಿ ಮಾಲೀಕರು ಹೇಳ್ತಾರೆ ನಾವು ಲಾಸ್ನಲ್ಲಿದ್ದೇವೆ ಅಂತ. ತಲ್ಪಾಡಿಯಲ್ಲಿ ಒಂದು ಬೀಡಿ ಒಂದಿದೆ, ಜೀನತ್ ಬೀಡಿ ಅಂತೇನೋ. ಆ ಬೀಡಿಯ ಹೆಸರನ್ನೇ ಕೇಳಲಿಲ್ಲ, ಅವ್ರ ಹತ್ರನೇ ಕೇಳಿದ್ದು. ಸ್ವತ್ತು ನೋಡಿದರೆ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. PVSನವರ ಆಸ್ತಿ ಎಷ್ಟಿದೆ, ಭಾರತ್ನವರ ಶೋರೂಮ್ಗಳು ಎಷ್ಟಿದೆ, ಮಾರುತಿಯ ಏಜೆನ್ಸಿ ಇದೆ, ಭಾರತ್ ಮಾಲ್ ಇದೆ. ಬೀಡಿಯಲ್ಲಿ ಲಾಸ್ ಆಗಿದ್ರೆ ಇವರೆಲ್ಲ ಯಾವ ರೀತಿ ಸಂಪಾದನೆ ಮಾಡಿದರು? ಆದರೆ ನೀವು ಕಾರ್ಮಿಕರಿಗೆ ಕೊಡಬೇಕಾದ್ರೆ ಬೀಡಿ ನಷ್ಟದಲ್ಲಿದೆ, ಬೀಡಿ ಆ ರೀತಿ ಇದೆ, ಈ ರೀತಿ ಇದೆ ಅಂತೇಳಿ ಅವ್ರನ್ನ ಮುಚ್ಚಿ ಹಾಕಿ, ಅವರ ಲಾಭಗಳನ್ನು ಮುಚ್ಚಿ ಹಾಕಿ ಕಾರ್ಮಿಕರನ್ನು ಶೋಷಣೆ ಮಾಡುವಂತಹ ಪ್ರಕ್ರಿಯೆ. ನಾವು ಸಂಘಟಿತವಾಗಿ ಈ ರೀತಿ ಧ್ವನಿ ಎತ್ತಾ ಇದ್ರೆ ಅದಕ್ಕೆ ಇಷ್ಟ ಆಗಿದ್ರೆ, ಇನ್ನು ಸಂಘಟಿತರಲ್ಲದಿದ್ದರೆ ಯಾವ ವ್ಯವಸ್ಥೆ ಇರ್ತಿತ್ತು? CITU ಯಾವತ್ತೂ ಕಾರ್ಮಿಕರ ಪರವಾಗಿ ನಿಲ್ಲುವಂಥ ಸಂಘಟನೆ. ಈ ಭಾಗದಲ್ಲಿ ನೀವು ನೋಡಿರ್ಬೋದು, ಈಗ ಬಸ್ಗಳು ಹೋಯ್ತು. ಈ ಬಸ್ ನೌಕರರು 53 ಈ ರೂಟ್ನ ಬಸ್ ನೌಕರರು ಏನು ಪೂರ್ವಲಯ ಅಂತಿದ್ದಾರೆ, ಈ ಬಸ್ ನೌಕರರು ಸಂಘಟಿತರಾಗಿರಲಿಲ್ಲ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಇವರಿಗೆ ಕೆಲಸ ಇಲ್ಲ. ಡ್ರೈವರ್ಗಳು ಗದ್ದೆ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ. ಕಂಡಕ್ಟರ್ಗಳು ರಸ್ತೆ ಬದಿ ಒಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ ಕೊಟ್ಟ ಗುಂಡಿ ನೆಡುವಂಥ ಕೆಲಸಕ್ಕೆ ಹೋದರು. ಆದರೆ DYFI ಮುಂದಾಳತ್ವ ವಹಿಸಿಕೊಂಡು ಈ ಸಂಘಟನೆಯನ್ನು ಮಾಡಿತು. ಸಂಘಟನೆ ಮಾಡಿ ನಾವು ಒತ್ತಾಯ ಮಾಡಿದ್ವಿ, ಟ್ಯಾಕ್ಸಿ ಚಾಲಕರಿಗೆ ಕೊಡ್ತಾ ಇದ್ದೀರಿ, ಆಟೋ ಚಾಲಕರಿಗೆ ಕೊಡ್ತಿದ್ದೀರಿ, ಖಾಸಗಿ ಬಸ್ನಲ್ಲಿ ಜೀವನಕ್ಕೆ ಭದ್ರತೆ ಇಲ್ಲದೆ ದುಡಿತಾ ಇದ್ದಾರೆ, ದಿನಗೂಲಿಗಳಾಗಿ ದುಡಿತಾ ಇದ್ದಾರೆ, ಕೊಡಿ ಅಂತ. ಸಂಘಟನೆ ಬಂದ ನಂತರ ಎಲ್ಲರೂ ಕಿಟ್ಗಳನ್ನು ಕೊಟ್ಟ ನಂತರ ಕೊನೆಯ ಹಂತದಲ್ಲಿ ಇದೇ ಈ ಕ್ಷೇತ್ರದ ಶಾಸಕರು ಮುತುವರ್ಜಿ ವಹಿಸಿಕೊಂಡು ಅದು ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಅಂತಿಮವಾಗಿ ಅವರಿಗೆ ಯೂನಿಟಿ ಹಾಲ್ನಲ್ಲಿ ಕಿಟ್ಕೊಡುವಂತ ಬಂತು. ಯಾಕಂದರೆ ಇವರು ಕೆಂಬಾವುಟದಡಿ ಸಂಘಟಿತರಾಗ್ತಿದ್ದಾರೆ, ಇನ್ನೂ ಇವರಿಗೆ ಕೊಡಲಿಲ್ಲ ಅಂದರೆ ಆಗೋದಿಲ್ಲ ಅಂತ. ಯಾವ ತನಕ ನಾವು ಸಂಘಟಿತರಾಗೋದಿಲ್ವೋ ಈ ದಬ್ಬಾಳಿಕೆಗಳು ನಡೀತಾನೆ ಇರ್ತದೆ. ವಲಸೆ ಕಾರ್ಮಿಕರಿಗೆ ಏನು ಮಾಡಿದ್ರು ಅಂತ ನಾವು ನೋಡಿದ್ವಿ. ವಲಸೆ ಕಾರ್ಮಿಕರು ಊರಿಗೆ ಹೋಗಬಾರ್ದು ಅಂತ ತೀರ್ಮಾನ ಮಾಡಿದ್ದು ಬಿಲ್ಡರ್ಗಳು. DC ಆಫೀಸ್ನಲ್ಲಿ ಕೂತು ಬಿಲ್ಡರ್ಗಳು ಹೇಳಿದ್ರಂತೆ, ವಲಸೆ ಕಾರ್ಮಿಕರು ಆದರೆ ಕಟ್ಟಡ ನಿರ್ಮಾಣ ಸಂಪೂರ್ಣ ಸ್ಥಗಿತ ಆಗುತ್ತೆ, ಅವರು ಹೋಗಬಾರ್ದು ಅಂತ. ಏಕಾಏಕಿ ರಾಜ್ಯ ಸರ್ಕಾರ ಆದೇಶ ಮಾಡುತ್ತೆ, ವಲಸೆ ಕಾರ್ಮಿಕರು ರಾಜ್ಯ ಬಿಟ್ಟು ಹೋಗಬಾರ್ದು ಅಂತ. ಇದು ವ್ಯವಸ್ಥೆ. ದಕ್ಷಿಣ ಕನ್ನಡದಲ್ಲಿ ಖಾಸಗಿ ಬಸ್ಸುಗಳನ್ನು ಆರಂಭಿಸಲಿಕ್ಕೆ ತೀರ್ಮಾನ ಮಾಡಿದ್ದು ಜಿಲ್ಲಾಧಿಕಾರಿ, ಸಾರಿಗೆ ಇಲಾಖೆ ಮತ್ತು ಬಸ್ ಮಾಲೀಕರು. ಅಲ್ಲಿ ಕೊರೋನಾದ ಮಧ್ಯೆ ಸಂಕಷ್ಟದಲ್ಲಿ ಜೀವನ ಮಾಡ್ತಾ ಇರುವಂಥವರು ಡ್ರೈವರ್ಗಳು, ಕಂಡಕ್ಟರ್ಗಳು. ಧರ್ಮದ ಹೆಸರಿನಲ್ಲಿ, ಗೋವಿನ ಹೆಸರಿನಲ್ಲಿ, ಲವ್ ಜಿಹಾದ್ ಹೆಸರಿನಲ್ಲಿ, ಮಂದಿರ ಮಸೀದಿಯ ಹೆಸರಿನಲ್ಲಿ ಆ ಕಡೆ ಒಂದು ಮುಸ್ಲಿಂ ಸಂಘಟನೆಯವರು ಅವ್ರು ಕೆಲವರು ರಾಜಕಾರಣ ಮಾಡೋದು, ಈ ಕಡೆ ಇವರು ರಾಜಕಾರಣ ಮಾಡೋದು. ನೈಜ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂಥವರೇ ಇಲ್ಲ. ಆ ರಾಜಕಾರಣ ಎಲ್ಲಿ ತನಕ ಬರ್ತದೆ ಅನ್ನೋದನ್ನು ಅದಕ್ಕೊಂದು ಅಂತಿಮ ಹಂತ ಬಂದೇ ಬರುತ್ತೆ.
ಅದರಲ್ಲಿ ನಾಶನೇ ಆಗುತ್ತೆ. ಈ ಸಮಾಜ ನಾಶ ಆಗುತ್ತೆ. ಈಗಾಗಲೇ ಅರ್ಧ ನಾಶ ಆಗಿದೆ, ಇನ್ನೂ ನಾಶ ಆಗುತ್ತೆ. ಅಲ್ಲಿ ತನಕನೂ ನಾವು ಈ ಕೆಂಬಾವುಟವನ್ನು ಇಟ್ಕೊಂಡಿರ್ತೀವಿ. ಕೊನೆಗೆ ನೀವು ಆ ಬಾವುಟವನ್ನು ಬಿಟ್ಟು ಇಲ್ಲಿಗೆ ಬರ್ತೀರಾ, ಆಗ ಇದೇ ಬಾವುಟದ ಅಡಿಯಲ್ಲಿ ನಾವು ನಿಮಗೆ ನ್ಯಾಯವನ್ನು ದೊರಕಿಸಿಕೊಡ್ತೇವೆ. ಒಂದು ಸ್ವಸ್ಥ ಸಮಾಜವನ್ನು ಕಟ್ತೇವೆ. ಗಡಿಗಳಿಲ್ದ, ದ್ವೇಷ ಇಲ್ದ, ನಿಮ್ಮ ಈ ರಾಜಕೀಯ ಜಂಜಾಟಗಳಿಲ್ದ, ಧರ್ಮಗಳ ನಡುವಿನ ಕಚ್ಚಾಟವಿಲ್ಲದಂಥ ಒಂದು ಸಮಾಜವನ್ನು ನಿರ್ಮಾಣ ಆಗುವವರೆಗೂ ನಾವು ಈ ಕೆಂಬಾವುಟದಡಿ ನಾವು ರಾಜಕಾರಣವನ್ನು ಮಾಡ್ತೇವೆ, ಸ್ವಸ್ಥ ಸಮಾಜವನ್ನು ಕಟ್ತೇವೆ. ಈ ಮಾತುಗಳನ್ನ ಹೇಳ್ತಾ ಬೀಡಿ ಕಾರ್ಮಿಕರ ಈ ಹೋರಾಟ ಖಂಡಿತ ಇಲ್ಲಿನ ಏನು ಬೀಡಿ ಕಾರ್ಮಿಕರ ದನಿಗಳಿದ್ದಾರೆ, ಇವರು ಬೀಡಿ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿ ಕೊಡಲೇಬೇಕು. ಅಲ್ಲಿಯವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಮ್ಮ ನಾಯಕರು ಅವಿರತವಾಗಿ ಇದರ ಹಿಂದೆ ಇದ್ದಾರೆ. ಬೀಡಿ ಕಾರ್ಮಿಕರು ಇವತ್ತು ಬಂದಿಲ್ಲದೆ ಇರ್ಬೋದು ಸುಮಾರು ಜನ, ಆದರೆ ನಿಮ್ಮೆಲ್ಲರ ಪರವಾಗಿ ಧ್ವನಿ ಎತ್ತಲಿಕ್ಕೆ ನಮ್ಮ ಪ್ರತಿನಿಧಿಗಳಿದ್ದಾರೆ. ನಮ್ಮ ಪದ್ಮಾವತಿ ಅಕ್ಕ 10-15 ದಿನದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಆದರೆ ಅವರೇನು ಬೀಡಿ ಕಾರ್ಮಿಕರ ಹೋರಾಟದಿಂದ ಹಿಂದೆ ಸರಿದಿಲ್ಲ. ಮೊನ್ನೆ ತಾನೇ ಜಿಲ್ಲಾ ಸಮಿತಿ ಅನಾರೋಗ್ಯದ ಮಡುವೆ ಹೋಗಿದ್ದಾರೆ. ಈ ರೀತಿಯ ಹೋರಾಟಗಳು ಮಾಡ್ತಾ ಇರುವ ನಮ್ಮ ನಾಯಕರು ಖಂಡಿತ ಈ ಒಂದು ಬೀಡಿ ಕಾರ್ಮಿಕರ ನ್ಯಾಯಕ್ಕಾಗಿ ನಾವು ಅವಿರತವಾಗಿ ಶ್ರಮಿಸ್ತೇವೆ. ಸರ್ಕಾರನೂ ಅಷ್ಟೇ ಏನು ಕೊರೋನಾ ಪರಿಹಾರ ನಿಧಿ ಕೊಡ್ತು ಬೀಡಿ ಕಾರ್ಮಿಕರಿಗೂ ಕೊಡಬೇಕು. ಮಾಲೀಕರು ಅಷ್ಟೇ ಬೀಡಿ ಕಾರ್ಮಿಕರ ಏನು ತುಟ್ಟಿ ಭತ್ಯೆ ಇದೆ ಅದು ಕೂಡಲೇ, ಯಾರೆಲ್ಲ ಕೊಟ್ಟಿಲ್ಲ ಕೆಲವರು ಕೊಟ್ಟಿದ್ದಾರೆ, ಆ ಕೊಡ್ತಿದ್ದವರು ಮನೆ ಯಾರು ಕಂಪನಿಗಳಿದ್ದಾರೆ ಅವರ ಆಫೀಸ್ಗಳಿಗೆ ಹೋಗಿ ಅವರಲ್ಲಿ ಕೊಡುವಂಥ ಕೆಲಸವನ್ನು ಈಗಾಗಲೇ ನಾಯಕರುಗಳು ಮಾಡಿದ್ದಾರೆ. ಬಾಕಿದ್ದವರು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾನೆ. ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇಂಕ್ಲಾಬ್ ಜಿಂದಾಬಾದ್. ಕೋಟೆಕರ್ ಸರ್ಕಲ್ ಬೀಡಿ ಲೇಬರ್ಸ್ ಯೂನಿಯನ್ ಕಾರ್ಯದರ್ಶಿ ಶ್ರೀ ಯು ಜಯಂತ್ ನಾಯಕ್ ಪಾತ್ರರಂದು ಕೇಂದ್ರ ಬೊಕ್ಕ ರಾಜ್ಯದ ಬಿಜೆಪಿ ಸರ್ಕಾರ ಕಾರ್ಮಿಕರನ ಕಾನೂನು ಒಯ್ತೊಂದು ದ್ರೋಹ ಮಲ್ತೊಂದುಂಡು. ಏಪ್ರಿಲ್ 1 ಏರಿಕೆ ಆಯ್ನ 13 ರೂಪಾಯಿ 92 ಪೈಸೆನ ಸರ್ಕಾರ 1 ವರ್ಷ ಮುಟ್ಟ ಬೀಡಿ ಕಾರ್ಮಿಕರಿಗೆ ಕೊರಿಯರ ಬಲ್ಲಿಂದು ಪಂಡದು ಬೀಡಿ ಮಾಲಕರಿಗೆ ಲಾಭ ಮಲ್ತು ಕೊಡ್ತುಂಡು. ಬಡವರನ ಪರ ಪಂಪಿನ ಸರ್ಕಾರ ಬೀಡಿ ಕಾರ್ಮಿಕರಿಗೆ ದ್ರೋಹ ಮಲ್ತೊಂದು ಪಂಡದು ಆರೋಪಿಸಾಯರು. ಬೀಡಿ ಕಾರ್ಮಿಕರನ್ನು ಶೋಷಣೆ ಮಾಡುವಂಥ ಒಂದು ವ್ಯವಸ್ಥೆ ಅದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಯಾಕೆಂತೇಳಿದರೆ ಗಂಡಸರ ಕೈಯಲ್ಲಿದ್ದ ಬೀಡಿ ಹಲವಾರು ವರ್ಷಗಳ ಹಿಂದೆ ಗಂಡಸರೇ ಬೀಡಿ ಕಟ್ತಾಯಿದ್ರು. ಕೆಲವು ಅಂಗಡಿಗಳಲ್ಲಿ 10-15 ಜನ ಗಂಡಸರೇ ಕೂತ್ಕೊಂಡು ಬೀಡಿ ಕಟ್ತಾಯಿದ್ರು. ಗಂಡಸರು ಬೀಡಿ ಕಟ್ಟುವಾಗ ನಮ್ಮ ಹಿರಿಯ ನಾಯಕರಾದ ಜನಾರ್ದನ್ ನಾಯ್ಕ್ ಇವರೆಲ್ಲ ಬೀಡಿ ಕಟ್ತಾಯಿದ್ರು. ಆವಾಗ ಸಂಘಟನೆ ಇರಲಿಲ್ಲ, ಬೀಡಿ ಕಾರ್ಮಿಕರಿಗೆ ಯಾವುದೇ ಕಾನೂನು ಸವಲತ್ತು ಇರಲಿಲ್ಲ. ನಮ್ಮ ಕೇರಳ ರಾಜ್ಯದ AK ಗೋಪಾಲನ್ ಇವರು ಕಾರ್ಮಿಕರ ಮಧ್ಯೆ ಬೀಡಿ ಸಂಘಟನೆ ಕಟ್ಟಬೇಕು ಅಂತ ಹೇಳ್ಕೊಂಡು ಕೇರಳದಿಂದ ಜಾಥಾದ ಮೂಲಕ ಮಂಗಳೂರಿಗೆ ಬಂದು ಮಂಗಳೂರಿನ ಬೀಡಿ ಕಾರ್ಮಿಕರನ್ನು, ನೇಯ್ಗೆ ಕಾರ್ಮಿಕರನ್ನು, ಕಾರ್ಖಾನೆ ಕಾರ್ಮಿಕರನ್ನು ಸಂಘಟಿತವಾಗಿ ಸಂಘಟನೆ ಮಾಡಿ ಎಲ್ಲ ಕಡೆ ಬೀಡಿ ಕಾರ್ಮಿಕರನ್ನು ಒಟ್ಟು ಮಾಡಿ ಅವರ ಬೇಡಿಕೆಗಳನ್ನು, ಆವತ್ತು ಅವರಿಗೆ ಯಾವುದೇ ಒಂದು ಕಾನೂನು ಸವಲತ್ತುಗಳಿರಲಿಲ್ಲ. ತದನಂತರ ಚುನಾವಣೆ ಬರುವಾಗ AK ಗೋಪಾಲನ್ ಅವರು ಕೇರಳದ ಮೂಲಕ ಸಂಸತ್ತಿಗೆ ಪ್ರವೇಶ ಮಾಡಿದ ಗೋಪಾಲನ್ ಬೀಡಿ ಕಾರ್ಮಿಕರ ಸಿಗರ್ ಆ್ಯಂಡ್ ಆ್ಯಕ್ಟ್ ಜಾರಿ ಆಗಬೇಕಂತ 1965ರಲ್ಲಿ ಒಂದು ಕಾಯ್ದೆ 67ರಲ್ಲಿ ಜಾರಿಯಾಗಿದೆ. ಆದ್ದರಿಂದ ಇವತ್ತು ಬೀಡಿ ಕಾರ್ಮಿಕರು ಪ್ರತಿಯೊಂದು ಸವಲತ್ತುಗಳನ್ನು ಪಡೀತಾ ಇದ್ದಾರೆ. ಅದು ವೆಲ್ಫೇರ್ ಸ್ಕೀಮ್ ಆಗಿರಲಿ, PF ಆಗಿರಲಿ, ಅಥವಾ ಹಬ್ಬದ ರಜೆ ದಿನ ಆಗಲಿ, ಬೋನಸ್ ಆಗಲಿ, ಏರಿಳಿತ ಕೂಲಿ ಆಗಲಿ, ಇದನ್ನೆಲ್ಲ ಪಡೀಲಿಕ್ಕೆ ಆ ಕಾನೂನು ಪೂರಕವಾಗಿದೆ. ಈಗ ಕೇಂದ್ರ ಸರ್ಕಾರ ಏನು ಮಾಡಿತ್ತು? ಕೇಂದ್ರ ಸರ್ಕಾರ ಎಲ್ಲ ಕಾನೂನುಗಳನ್ನು ಕಿತ್ತೊಗೆದು ಕಾರ್ಮಿಕರಿಗೆ ದ್ರೋಹ ಬಗೆಯಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ಕೇಂದ್ರ ಸರ್ಕಾರದಿಂದ ಬಂದು ರಾಜ್ಯ ಸರ್ಕಾರದ BJP ಸರ್ಕಾರ ಕೂಡ ಈ ಕಾರ್ಮಿಕರಿಗೆ ದ್ರೋಹ ಮಾಡ್ತಾ ಇದೆ. ನಾವು ಬೀಡಿ ಕಾರ್ಮಿಕರೆಂದರೆ ಇಲ್ಲಿ ಬಂದಂಥ ಬೀಡಿ ಕಾರ್ಮಿಕರ ಮಾತ್ರ ಸವಲತ್ತು ಕೇಳೋದಲ್ಲ. ಈ ಜಿಲ್ಲೆಯಲ್ಲಿ 4 ಲಕ್ಷ ಬೀಡಿ ಕಾರ್ಮಿಕರಿದ್ದಾರೆ. ಈ 4 ಲಕ್ಷ ಕಾರ್ಮಿಕರಿಗೂ ಬೀಡಿ ಸಿಗಬೇಕು, ಸರಿಯಾದ ಮಜೂರಿ ಸಿಗಬೇಕಂತ ಹೋರಾಟ ಮಾಡುವಂಥ ಕೆಂಬಾವುಟ. ಇವತ್ತೇನಾಗಿದೆ? ಈ ಕಾರ್ಮಿಕರು ಹೋರಾಟ ಮಾಡಿದ್ರಿಂದ ಮೋದಿ ಭಕ್ತರಿಗೂ ಕೂಡ ಸವಲತ್ತು ಸಿಗ್ತಾ ಇದೆ. ಇನ್ನೂ ಸವಲತ್ತು ಹೋದರೆ ಅವ್ರಿಗೆ ಸಹ ಸವಲತ್ತು ಹೋಗ್ತದೆ. ಅಥವಾ ಇಲ್ಲಿ ಆದರ ಜೊತೆ ಅಂತ ಇರುವವರು, ಕಾಂಗ್ರೆಸ್ ಅಂತ ಹೇಳುವವರು ಕೂಡ ಬೀಡಿ ಕಾರ್ಮಿಕರಾಗಿದ್ದಾರೆ, ಇವರಿಗೂ ಸವಲತ್ತು ಹೋಗ್ತಾ ಇದೆ. ಸವಲತ್ತು ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ? ಈಗ 13.92 ಮೊನ್ನೆ ಏರಿಕೆ ಆದದನ್ನು ಕೊಡಲಿಕ್ಕೇ ಸರ್ಕಾರ ಕೊಡಬಾರ್ದು, 1 ವರ್ಷದವರೆಗೆ ನೀವು ಕೊಡಬಾರ್ದು ಅಂತ ಹೇಳಿಕೊಂಡು ಮಾಲಕರಿಗೆ ಲಾಭ ಆಗುವಾಗೆ ಮಾಡಿಕೊಟ್ಟಿದೆ.
ಅದು ಬೀಡಿ ಕಾರ್ಮಿಕರಿಗೆ ಮಾತ್ರ ಅಲ್ಲ, 72 ಕೈಗಾರಿಕೆಗೆ ಸಂಬಂಧಪಟ್ಟಂಥ ಕಾರ್ಮಿಕರಿಗೆ. ಹಾಗಾದರೆ ಈ ಸರ್ಕಾರ ಏನು ಮಾಡ್ತಾ ಇದೆ? ಬಡವರ ಸರ್ಕಾರ ಅಂತ ಹೇಳ್ತಾ ಇದೆ, ರೈತರ ಪರವಾಗಿರುವ ಸರ್ಕಾರ ಅಂತ ಹೇಳ್ತಾ ಇದೆ. ಹಾಗಾದರೆ ಇವರು ದ್ರೋಹ ಮಾಡುವುದು ಯಾರಿಗೆ? ಏನು ಅಲ್ಪ ಸ್ವಲ್ಪ ಬೀಡಿ ಕಟ್ಟಿ ಕಷ್ಟದಿಂದ ಜೀವನ ಸಾಗಿಸುವಂಥ ಬೀಡಿ ಮಜೂರರಿಗೆ, ಅದು ಕೆಂಬೋಟದ ಮಜೂರರಿಗೆಲ್ಲ, BJPಯಲ್ಲಿರುವ ಬೀಡಿ ಮಜೂರರಿಗೆ ಮೋಸ ಆಗ್ತಾ ಇದೆ, ಕಾಂಗ್ರೆಸ್ಸಲ್ಲಿರುವಂಥ ಬೀಡಿ ಮಜೂರರಿಗೆ ಮೋಸ ಆಗ್ತಾ ಇದೆ. ಇದನ್ನು ಕಾರ್ಮಿಕರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಒಂದು, ಈಗ ಬೀಡಿ 1,000 ಬೀಡಿಗೆ ಮಜೂರಿ ಎಷ್ಟು ಅಂತ ಕೇಳಿದರೆ ಬೀಡಿ ಕಾರ್ಮಿಕರಿಗೆ ಅರಿವಿಲ್ಲ. ಮಾಲಕರಿಂದ ಹೋರಾಟ ಮಾಡಿ, ಟೇಬಲ್ ಮೀಟಿಂಗ್ ಮಾಡಿ ಅವರನ್ನು ಸತಾಯಿಸಿ ಕಾನೂನನ್ನು ಜಾರಿ ಮಾಡಲಿಕ್ಕೆ ಕೆಂಬೋಟ ಮಾಡಿದೆ. ಈಗ ಮಾಲಕರು ಸರ್ಕಾರದ ಫೀಸ್ ಮಾಡಿದರೂ ಮಾಲಕರು ಕೊಡ್ತಾ ಇದ್ದಾರೆ. ಭಾರತ್ ಬೀಡಿ ಅವರು ಕೊಡ್ತಾ ಇದ್ದಾರೆ, ಗಣೇಶ್ ಬೀಡಿ ಅವರು ಕೊಡ್ತಾ ಇದ್ದಾರೆ. ಒಂದು ಗುಜರಾತ್ ಬೀಡಿಯವರು ಒಮ್ಮೆ ಹಾಕಿದ್ರು, ಭಾರತ್ ಬೀಡಿ ಅವರು ಅದನ್ನು ಫೀಸ್ ಮಾಡುವಾಗ ಇವರು ಸಹ ಫೀಸ್ ಮಾಡಿದರು. ಈಗ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಇನ್ನೊಂದು ಬೀಡಿ ಕಾರ್ಮಿಕರಿಗೆ ಮಾಲೀಕರಿದ್ದಾರೆ. ಯಾರು ಮಾಲೀಕರು ಯಾರಂತ ಬೀಡಿ ಕಾರ್ಮಿಕರು ಸರಿಯಾಗಿ ಗೊತ್ತಿಲ್ಲ. ಭಾರತ್ ಬೀಡಿ ಮಾಲೀಕರು ಎಲ್ಲಿದ್ದಾರೆ ಅಂತ ಬೀಡಿ ಕಾರ್ಮಿಕರು ಗೊತ್ತಿಲ್ಲ. ಗಣೇಶ್ ಬೀಡಿಯ ಮಾಲೀಕರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಮಾಲೀಕರು ಬೀಡಿ ಕಾರ್ಮಿಕರ ಮಧ್ಯೆ ಬರುವುದಿಲ್ಲ. ಮಾಲೀಕರಿಗೂ ಕಾರ್ಮಿಕರು ನೇರ ಸಂಬಂಧ ಇಲ್ಲ. ಇಲ್ಲಿ ಗುತ್ತಿಗೆದಾರರಿದ್ದಾರೆ. ನಾನು ಆವತ್ತು ಹೇಳಿದೆ, ಗಂಡಸರು ಬೀಡಿ ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಕಿತ್ತಾಕ್ಕೊಂಡು ಮನೆಗೆ ಬೀಡಿ ಕೊಂಡು ಹೋದರು ಮಾಲೀಕರು. ಯಾಕೆ? ಲಾಭಕ್ಕೆ. ಈಗ ನಮ್ಮ ಸಂಗತಿ ಅಶ್ರಫ್ ಮಾತಾಡೋರು ಹೇಳಿದರು, ಭಾರತ್ ಬೀಡಿಯವರ ಆಸ್ತಿ ಎಷ್ಟುಂಟು, ಗಣೇಶ್ ಬೀಡಿಯವರ ಆಸ್ತಿ ಎಷ್ಟುಂಟು, ಇದೆಲ್ಲ ಎಲ್ಲಿಂದ ಆದದ್ದು? ಇದೆಲ್ಲ ಬೀಡಿಯಿಂದ ಆದದ್ದೇ. ಬೀಡಿಗೆ ಲಾಭ ಇಲ್ಲ, ಕೈಗಾರಿಕೆ ಲಾಸ್ ಆಗಿದೆ, ಹಾಗೆ ಆಗಿದೆ, ಹೀಗಾಗಿದೆ ಅಂತ ಹೇಳ್ತಾರೆ. ಇಂದಿನ ಬೀಡಿ ಕೈಗಾರಿಕೆ ಅಲ್ಲ, ಬೀಡಿ ಕೈಗಾರಿಕೆ 100 ವರ್ಷದ ಚರಿತ್ರೆ ಇದೆ. ಎಲ್ಲದಕ್ಕೂ ಮಾಲೀಕರು ಕೊಟ್ಟದ್ದಂತೆ ಇಲ್ಲ. ಮುಂಚೆ ಹೋರಾಟ ಮಾಡುವಾಗ ನಾವು ಸಂಘಟನೆಯವರು ₹1 1 ಕಾಲು ಬೇಡಿಕೆ ಇಟ್ಟರೆ ಅಲ್ಲಿ 1 ವಾರ ಸ್ಟ್ರೈಕ್ ಮಾಡಬೇಕು, 1 ವಾರ ಮೆರವಣಿಗೆ ಹೋಗಬೇಕು, 1 ವಾರ ಧಿಕ್ಕಾರ ಹಾಕಬೇಕು. ಅದರ ನಂತರ ಕೈಗಾರಿಕೆಯನ್ನು ಬಂದ್ ಮಾಡಿದರೆ ಕನ್ಸೆಷನಲ್ಲಿ ಬೀಡಿ ಕಾರ್ಮಿಕ ಸಿಗುವುದು ಎಷ್ಟು? ₹10 ಅಥವಾ ₹25. ಇಲ್ಲದೆ ಬೀಡಿ ಕಾರ್ಮಿಕರಿಗೆ ಕೂಲಿ ಎಷ್ಟು ಬರಬೇಕಿತ್ತು? ಬೀಡಿ ಕಾರ್ಮಿಕರ 1,000ದ ಬೀಡಿ ನಮ್ಮ ₹200 ಅಲ್ಲ, ನಮ್ಮ ಬೇಡಿಕೆ ಇದೆ. 1,000 ಬೀಡಿಗೆ ₹500 ಸಿಗಬೇಕಂತ. ಯಾರು ಮಾಲಕರ ಕೈಯಿಂದ ಕೊಡೋದಲ್ಲ. ಮಾಲಕರು 1 ಕಟ್ಟು ಬೀಡಿಗೆ ₹20 ತೆಗಿತಾರೆ. ಈಗ ₹13 ಹೆಚ್ಚಾಗಿದೆ, ₹1 ಬೀಡಿಗೆ ಏರಿಸ್ತಾರೆ. ಆವಾಗ ₹40 ಏರಿತ್ತು. ಬೀಡಿ ಕಾರ್ಮಿಕರಿಗೆ ಬೀಡಿ ಮಾಲಕರು ಕೈಯಿಂದ ಕೊಡುವಂಥದ್ದಲ್ಲ, ಅವರು ಮಾರ್ಕೆಟ್ಗಾಗಿ ಸಾರ್ವಜನಿಕರಿಂದ ಲೂಟಿ ಮಾಡಿ ಕೊಡೋದು. ಇದನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಮಾಲಕರು ಯಾವ ರೀತಿಯ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಕಾರ್ಮಿಕರು ಆಲೋಚನೆ ಮಾಡಬೇಕು. ನಾನು ಹೇಳಿದೆ, ಕಾರ್ಮಿಕರಿಗೆ ಹೇಳ್ತಾ ಇದ್ದೇನೆ, 1,000 ಬೀಡಿಗೆ ₹200 92 ಪೈಸೆ ಆಗ್ತದೆ, 94 ಪೈಸೆ ಆಗ್ತದೆ. 1,000 ಬೀಡಿಗೆ ₹200 94 ಪೈಸೆ ಆಗ್ತದೆ. ಅದರಲ್ಲಿ ₹20 PFಗೆ ಹೋಗ್ತದೆ. ಅವರ ಕೈಗೆ ₹180 94 ಪೈಸೆ ಸಿಗಬೇಕು. ಬೀಡಿ ಕಾರ್ಮಿಕರಿಗೆ ಇನ್ನೊಂದು ಮಾಲಕರಿದ್ದಾರೆ ಅಂತ ಹೇಳಿದ್ದೇನಲ್ಲ, ಇದೇ ಗುತ್ತಿಗೆದಾರರು. ಬೀಡಿ ಕಾರ್ಮಿಕರ ಮಾಲೀಕರೆಲ್ಲ ಗುತ್ತಿಗೆದಾರರು. ಬೀಡಿ ಕಾರ್ಮಿಕರ ಕೇಳುವಾಗ ಎಂತ ಹೇಳೋದು? ನಮ್ಮ ದನಿ ಮೊಹಮ್ಮದ್, ನಮ್ಮ ದನಿ ಅನೀಫ್, ನಮ್ಮ ದನಿ ಮುಸ್ತಫಾ ಅಲ್ಲ, ಅವರು ಗುತ್ತಿಗೆದಾರರು. ಅವರಿಗೆ 1,000 ಬೀಡಿ ಕಟ್ಟಿದರೆ ₹22-23 ಕಮಿಷನ್ ಇದೆ. ಇವತ್ತು ಬೀಡಿ ಕಾರ್ಮಿಕರಿಂದ ಸಂಬಳದಲ್ಲಿ ₹5 6 7 8 ಕಮ್ಮಿ ಕೊಡ್ತಾ ಇದ್ದಾರೆ. ಇದು ಕಾಂಟ್ರಾಕ್ಟರ್ ಮಾಡೋದು ಸರಿ ಇಲ್ಲ. ಇದನ್ನು ಸರಿಯಾಗಿ ಕೂಲಿ ಕೊಡಬೇಕು. ಅವರಿಗೆ ನಾನು ಕಾಂಟ್ರಾಕ್ಟರ್ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಕೂಲಿ ಕೊಡೋದು ಮಜೂರರಿಗೆ, ಕಾಂಟ್ರಾಕ್ಟರ್ ಅವರಿಗೆಲ್ಲ. ನಿಮಗೆ ಸಾಕಾಗೋದಿಲ್ಲ ಅಂತ ಹೇಳಿದರೆ ನೀವು ಹೋರಾಟ ಮಾಡಿ, ಮಾಲಕರದ ತಗೊಳ್ಳಿ, ನಿಮ್ಮನ್ನು ಪರ್ಮನೆಂಟ್ ಮಾಡಲಿಕ್ಕೆ ಹೋರಾಟ ಮಾಡಿ. ಆದರೆ ನೀವು ಕಾರ್ಮಿಕರ ಹತ್ರ ₹7 8 ಅಥವಾ ₹5 ಹೆಚ್ಚಿಗೆ ಪಡೆಯೋದು ಇದು ಸರಿ ಇಲ್ಲ. ಎಲೆ ನಷ್ಟ ಅಥವಾ ಉಗಿರ ನಷ್ಟ, ಇದರಿಂದ ಹಣ ತೆಗೆಯುವುದು ಇದೆಲ್ಲ ಸರಿ ಇಲ್ಲ. ಇದನ್ನೆಲ್ಲ ನೀವು ನಿಲ್ಲಿಸಬೇಕು. ಬೀಡಿ ಕಾರ್ಮಿಕರಿಗೆ ಸರಿಯಾದ ಮಜೂರಿಯನ್ನು ಕೊಡಬೇಕಂತ ಹೇಳ್ಕೊಂಡು ಈಗ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಿದ್ದಾರೆ ಗುತ್ತಿಗೆದಾರರು. ಬೀಡಿಗೆ ₹10 ಏರಿದ್ದು, ₹12 ಏರಿದ್ದು ಅಂತೇಳಿದರೆ ಬೀಡಿ ಕಾರ್ಮಿಕರು ಸ್ಪಷ್ಟವಾಗಿ ಗೊತ್ತಿರಬೇಕು. ₹13 92 ಪೈಸೆ ಏರಿದೆ. ಅದು ಈ ಸಲದ್ದು. ₹40 ಕೊಡಲಿಕ್ಕೆ ಬಾಕಿ ಉಂಟು ಮಾಲಕರು ಕನಿಷ್ಠ ಕೂಲಿಯಲ್ಲಿ. 2015ರಿಂದ ₹12 75 ಪೈಸೆ ಸಿಕ್ಕಲಿಕ್ಕೆ ಉಂಟು. ಇಷ್ಟೆಲ್ಲ ಸಿಕ್ಕಲಿಕ್ಕೆ ಇರೋದು ಬೀಡಿ ಕಾರ್ಮಿಕರಿಗೆ ಏನು ಕಳ್ಕೊಳ್ಳಲಿಕ್ಕೆ ಇಲ್ಲ. ಬೀಡಿ ಕಾರ್ಮಿಕರು ಸಿಕ್ಕಲಿಕ್ಕೆ ಇರೋದು ಪ್ರತಿಯೊಂದು.
ವಿಷಯ ಅದೇ ಹೇಳ್ತೇವೆ, ಕಾರ್ಮಿಕರು ಕಳೆದುಕೊಳ್ಳಲು ಏನಿಲ್ಲ, ಕಾರ್ಮಿಕರೇ ಪಡೆದುಕೊಳ್ಳಲೇ ಇರುವುದು ಎಂಬುದನ್ನು ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಹಾಗೆ ಈ ಒಂದು ಹೋರಾಟಕ್ಕೆ ಬಂದಂಥ ಕಾರ್ಮಿಕರಿಗೆ ನಾನು ಧನ್ಯವಾದನ ಕೊಡ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಾನು ನಮ್ಮ ಜಿಲ್ಲಾ ಸೌತ್ ಕನ್ನಡ ಬೀಡಿ ಫೆಡರೇಷನ್ ಕಾರ್ಯದರ್ಶಿಯಾದ ಬಾಲಕೃಷ್ಣ ಶೆಟ್ಟರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇವರಿಗೂ ನಾನು ಸಂಘದ ಪರವಾಗಿ ಧನ್ಯವಾದ ಕೊಡ್ತಾ ಇದ್ದೇನೆ. ಹಾಗೆಯೇ ಯುವಜನ ಮುಂದಾಳು DYFA ಉಳ್ಳಾಲ ವಲಯದ ಅಧ್ಯಕ್ಷರಾದ ಅಶ್ರಫ್ ಕೇಸಿರೋಡು ಇವರು ಸಹ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಇವರಿಗೆ ನಾನು ಧನ್ಯವಾದ ಕೊಡುತ್ತಾ, ಹಾಗೆಯೇ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಉಳ್ಳಾಲ ವಲಯದ ಕಾರ್ಯದರ್ಶಿಯಾದ ಮುಸ್ತಫ ಸಾಲಿಯಾನ್ ಇವರಿಗೂ ಧನ್ಯವಾದ ಕೊಡುತ್ತಾ, ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಪದ್ಮಾವತಿ ಶೆಟ್ಟಿ, ಸ್ವಾಗತ ಮಾಡಿದಂಥ ವಿಲಾಸಿನಿ, ನಮ್ಮ ಸಂಘದ ಉಪಾಧ್ಯಕ್ಷರಾದ ಸುಂದರ ಕುಂಪಲ ಹಾಗೂ ಉಪಾಧ್ಯಕ್ಷರಾದಂಥ ನಾರಾಯಣ ತಲಪಾಡಿ, ಹಾಗೆಯೇ ಇನ್ನೊಂದು ಉಪಾಧ್ಯಕ್ಷರಾದ ಕಟ್ಟಡ ಕಾರ್ಮಿಕರ ಉಳ್ಳಾಲ ವಲಯದ ಅಧ್ಯಕ್ಷರಾದ ಜನಾರ್ದನ್ ಕೆ, ಹಾಗೂ ಬಂದಂಥ ಎಲ್ಲ ಕಾರ್ಮಿಕರಿಗೂ ನಾನು ಇನ್ನೊಮ್ಮೆ ಧನ್ಯವಾದ ಕೊಡುತ್ತಾ ನಾವೊಂದು 5 ಮಂದಿ ಮನವಿ ಕೊಡಲಿಕ್ಕೆ ಹೋಗ್ಬೇಕಂತ ಕೇಳ್ತೀನಿ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು ಶ್ರೀ ಕೃಷ್ಣಪ್ಪ ಸಾಲ್ಯಾನ್, ಕೋಟೆಕಾಡ್ ಸರ್ಕಲ್ ಬೀಡಿ ಲೇಬರ್ಸ್ ಯೂನಿಯನ್ ಅಧ್ಯಕ್ಷರು ಪದ್ಮಾವತಿ ಶೆಟ್ಟಿ, ಕಟೋಣ ಕಾರ್ಮಿಕರ ಸಂಘದ ಉಳ್ಳಾಲ ವಲಯದ ಅಧ್ಯಕ್ಷರು ಶ್ರೀ ಜನಾರ್ದನ್ ಕೆ, ಕೋಟೆಕಾಡ್ ಸರ್ಕಲ್ ಬೀಡಿ ಲೇಬರ್ಸ್ ಯೂನಿಯನ್ ಉಪಾಧ್ಯಕ್ಷರು ಶ್ರೀ ಸುಂದರ್ ಕುಂಪಲ, ಇಬ್ರಾಹಿಂ ಮದಕ, ಶ್ರೀನಿವಾಸ್ ಉಳ್ಳಾಲಬೈಲ್, ನಾರಾಯಣ್ ತಲಪಾಡಿ ಮುತಾಲಿಕಿಡಿತ್ತೆರ, ವಿಲಾಸಿನಿ ತೊಕ್ಕೋಟು ಎತ್ಕೊಂಡೆರು. ಉದ್ದೇಶಿಸಿದೆ ಬಿಡಿ ಫೆಡರೇಷನ್ ಮುಖಂಡರಾಯಿನ ಕಾಮ್ರೇಡ್ ಜಯಂತ್ ನಾಯ್ಕ